ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ರಾಜ್ಪಥ್ ಪರೇಡ್ನಲ್ಲಿ ಭಾಗವಹಿಸಿದ ಪುತ್ತೂರಿನ ಕುವರಿ. ದೆಹಲಿಯಿಂದ ಪುತ್ತೂರಿಗೆ ವಾಪಸ್ಸಾದ ರಕ್ಷಾ ಅಂಚನ್. ಪರೇಡ್ ಅನುಭವ ಹಂಚಿಕೊಂಡ ಫಿಲಮಿನ ವಿದ್ಯಾರ್ಥಿನಿ. ಸತ್ತ ಕುರಿಗಳಿಂದ ರಸ್ತೆ ಬದಿ ಎಸೆದಿರುವ ಕಿಡಿಗೇಡಿಗಳು. ಸುಳ್ಯದ ಆನೆಗುಂಡಿ ಪರಿಸರದಲ್ಲಿ ಸತ್ತ ಕುರಿಗಳ ದುರ್ವಾಸನೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ಪುತ್ತೂರಿನಲ್ಲಿ ಸರ್ಕಾರಿ ಅದಾಲತ್ ಕಾರ್ಯಕ್ರಮ. ಕೆಎಸ್ಆರ್ಟಿಸಿ ಬಸ್ನ ಕಾರ್ಯಾಚರಣೆ ಬಗ್ಗೆ ಚರ್ಚೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿಗಳು.